ಕೆಎಂಸಿ ಆಸ್ಪತ್ರೆಗೆ ಅಡ್ಮಿಟ್ ಆದುಪ್ಪನ ಅಂಕಲನ್ನು ತುಯರೆ ಬತ್ತಿನ ಜವಣೇರಿನ ದುಮ್ಮಪೀರ ವಿಚಾರಣೆ ಮಲ್ಪಂದೆ ಪೊಲೀಸರು ನಾಗೂರು ಪೊಲೀಸ್ ಸ್ಟೇಷನ್ಗೂ ಕೊನುದು ಪೆಟ್ಟು ಪಾಡ್ದೇರ ದಬ್ಬಾಳಿಕೆ ಅನ್ಯಾಯದ ಪೊಲೀಸರಿನ ಇಂಚಿನ ವರ್ತನೆ ಸರಿಯತ್ತೆಂದು ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರರು ಎಸಿ ವಿನಯ್ ರಾಜ್ ಪಂತೆರ ಆ ರಂಗಾರೆ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಎದುರು ಸುದ್ದಿಗಾರರ ಪಾತ್ರಿಯರು ಮಂಜೇಶ್ವರದ ಪೊಂಜವೂರ್ತಿ ದಿನಾಲ ರಾತ್ರಿ ಕುಡ್ಲಗ ಬತ್ತದು ಅವ್ಯವಹಾರ ನಡಪವನ ಬಗೆಟ್ಟು ಪೊಂಜವು ದಾನೆ ಮತ್ತ ಮಲ್ಪುಣುಂದು ಗುಟ್ಟುಡು ತೆರೆಯನರೆ ಪೊಲೀಸರಿಗೂ ದೂರು ಕೊರ್ದಿತ್ತರೆಗೆ ಕುಡ್ಲಾ ಕೆಎಂಸಿ ಆಸ್ಪತ್ರೆಗೆ ಅಡ್ಮಿಟ್ ಆದಿತ್ತನ ಅಂಕಲನ್ನು ತೂದು ಕೆಲವು ಜವಣಿರು ಪಿದೈ ಬನ್ನಗ ಆ ಪೊಂಜವು ತಿಕ್ಕದು ಮೊಬೈಲ್ ಕೊರ್ದು ನಂಬರ್ ನಾಡ್ದು ಕೊರಿಯರೆ ಕೇನೊಂದೆರೆಗೆ ನಂಬರ್ ತೆತ್ತದು ಕೊರ್ಪನ ಪೊರ್ತುಡೆ ಕಾಕಿದುತ್ತೊಯ್ತೊಡು ದಾಂತಿನ ಪೊಲೀಸರು ಜಮಣರಿನ ಪತ್ತದು ಅಕ್ಲೆಡ ದಾಲ ವಿಚಾರಿ ಪಂದೆ ನಾಗೂರಿದ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ಗೂ ಕೊನದು ಸರಿ ಪೆಟ್ಟು ಪಾಡ್ದಿರ ಈ ಬಗೆಟ್ ಅಂಗಾರೆ ಪೊಲೀಸ್ ಸ್ಟೇಷನ್ಗೂ ಪೋಯಿನ ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರರು ಮಹಾನಗರ ಪಾಲಿಕೆ ಸದಸ್ಯರು ಎಸಿ ವಿನಯ್ ರಾಜ್ ವಿಚಾರಿಪ್ನಗ ಪೊಲೀಸರಿಡದು ತಪ್ಪಾತುಂಡು ಅವೇನು ಮಲ್ಲೆ ಮಲ್ಪುಡ್ಚಿಂದ ಪಂತೆರೆಗೆ ಈ ಬಗೆಟ್ ಎಸಿ ವಿನಯ್ ರಾಜ್ ಸುದ್ದಿ ಮಾಧ್ಯಮದ ಪಾತಿರ್ದು ಜಮಡಿರೆಗೂ ಪೆಟ್ಟು ಪಾಡ್ದಿನಿ ಮಾತ್ರತ್ ಕೆಕ್ಕಲಡಿ ಪವಿತ್ರ ಮಾಲೆನ ಕಟ್ತದೇರೋ ಒಂದು ದಬ್ಬಾಳಿಕೆ ಅನ್ಯಾಯ ಪೊಲೀಸರಿಡ್ದು ನನ್ನ ಮಿತ್ತಗೆ ಇಂಚಿನ ನಡಪರೆ ಬಲ್ಲಿಂದ ಒತ್ತಾಯ ಮಲ್ತೇರೋ ಇಳೆ ನನ್ನ ಮೊಬೈಲಲ್ಲಿ ಒಂದು ಫೋನ್ ಉಂಟು, ಆ ಫೋನು ತೆಗಿಲಿಕ್ಕೆ ನನಗೆ ಗೊತ್ತಿಲ್ಲ, ಅದನ್ನು ದಯವಿಟ್ಟೊಂದು ತೆಗೆದುಕೊಡಿ ಅಂತ ಅವರ ವಿನಂತಿ ಮೇರೆಗೆ ಇವರು ಆ ನಂಬರನ್ನು ತೆಗೆದುಕೊಟ್ಟು ಮುಂದಕ್ಕೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದಿನಿಂದ ಮೂವರು ಸಿಬ್ಬಂದಿಗಳು ಬಂದು ಸಿವಿಲ್ ಡ್ರೆಸ್ಸಲ್ಲಿ ಮಫ್ತಿಯಲ್ಲಿ ಬಂದಂಥ ಪೊಲೀಸ್ ಸಿಬ್ಬಂದಿಗಳು ಏಕಾಏಕಿ ಇವರ ಹಿಂದಿನಿಂದ ಹಿಡಿಯುವುದರ ಮೂಲಕ ಅವರು ಈ ರೀತಿ ಮಾಡಿದಾಗ ಅಲ್ಲಿಯ ಸಾರ್ವಜನಿಕರು ಇವರೆಲ್ಲ ನೀವು ಯಾರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಫಸ್ಟಿಗೆ ಅವರು ಹೇಳಲಿಲ್ಲ. ತದನಂತರ ಅವರ ಐ ಡಿ ಕಾರ್ಡನ್ನು ತೋರಿಸಿದ್ದಾರೆ. ತದನಂತರ ಈ ಯುವಕರನ್ನು ಮತ್ತು ಈ ಮಹಿಳೆಯನ್ನು ಮತ್ತು ಕುಟುಂಬದವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಆಗಿರುವಂಥ ಅನ್ಯಾಯ ಏನು ಅಂತ ಹೇಳಿದರೆ, ಠಾಣೆಗೆ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಅಮಾಯಕ ಯುವಕರು ನಾವು ಯಾವುದೇ ಒಂದು ತಪ್ಪು ಮಾಡಲಿಲ್ಲ ಅಂತ ಹೇಳುವಂಥ ಆ ಒಂದು ವಿಚಾರ ಹೇಳಲಿಕ್ಕೆ ಕೂಡ ಪೊಲೀಸ್ ಸಿಬ್ಬಂದಿಗಳು ಸಬ್ ಇನ್ಸ್ಪೆಕ್ಟ್ರು ಯಾರೂ ಕೂಡ ಅವರಿಗೆ ಒಂದು ಅವಕಾಶ ಕೊಡದಲೇ ಮುಂದಿನಿಂದ ಹಿಂದಿನಿಂದ ಬಾಯಿಗೆ ಮುಖಕ್ಕೆ ಎಲ್ಲ ಬಡಿಯುವುದರ ಮೂಲಕ ಈ ಮಕ್ಕಳ ಬಾಯಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಇವರು ನ್ಯಾಯ ಕೊಡಲಿಕ್ಕೆ ಇದ್ದಾರಾ ಅಥವಾ ಇವರು ಅಮಾಯಕರನ್ನು ಈ ರೀತಿಯಲ್ಲಿ ಹಲ್ಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಠಾಣೆಯನ್ನು ಉಪಯೋಗ ಮಾಡ್ತಾ ಇದ್ದಾರಾ ಎನ್ನುವಂಥ ಒಂದು ಸಂಶಯ ಇವತ್ತು ನಮಗೆ ಬರ್ತಾ ಇದೆ. ಐ ಡಿ ಕಾರ್ಡ್ ತೋರಿಸಿದ ಕೇಳೋದಕ್ಕೆ ಹೊಡೆದಿದ್ದಾರೆ ಅಲ್ಲಿಂದಲೂ. ನೀನು ಯಾರು ಐ ಡಿ ಕಾರ್ಡ್ ತೋರಿಸೋಕ್ಕೆ ಅಂತ. ನಾನೊಬ್ಬ ಹೆಂಗೆ ಹುಡುಗ ಯಾರಿಗೂ ಹೆಲ್ಪ್ ಮಾಡಬೇಕಾದವನು, ಏನು ಮಾಡಬೇಕು ಏನು ಇದು ಮಾಡಬೇಕು ಎಲ್ರಿಗೂ ಹೆಲ್ಪ್ ಮಾಡೋನು ನಾವು. ಅಂದರೆ ಅದೇ ರೀತಿ ಹೆಲ್ಪ್ ಮಾಡ್ಕೊ ಬಂದವರು ನಾವು. ಯಾಕಂದರೆ ನಮ್ಮ ಸಿಟ್ಯುವೇಶನ್ ಅವ್ರು ಅರ್ಥ ಮಾಡ್ಕೋಬೇಕಿತ್ತು, ಒಂದು ಮಾತು ಕೇಳಬೇಕಿತ್ತು. ಇವಾಗ ನಾವು ಅಲ್ಲಿಂದ್ರೆ ಹೇಳಿದೆ ನಾವು KMC ಹಾಸ್ಪಿಟಲ್ ಅವ್ರಿಗೊಂದು ವಿಚಾರಣೆ ಮಾಡ್ಬೋದಿತ್ತು. ಅಲ್ಲಿ ಬಂತು ಇಲ್ಲಿ ಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರೇ 10-15 ಮಂದಿ ಇದ್ದರು ಸಿವಿಲ್ ಡ್ರೆಸ್ಸಲ್ಲಿ. ಆ ಸಿಟ್ಯುವೇಶನ್ ಒಂದು ಅರ್ಥ ಮಾಡ್ಕೊಳ್ಳಿ. ಇದುವರೆಗೆ ನಾವು ಹೋಗಿಲ್ಲ ಇಂಥ ಸಿಟ್ಯುವೇಶನ್, ಇಂಥ ಇದರಲ್ಲಿ ನಾವು ಬಂದೇ ಇಲ್ಲ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು.